ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ.ಡಿ. ತಲಪಾಡಿ ವ್ಲಾಗ್ಸ್. ನಾವು ಪೊಳಲಿ ದೇವಸ್ಥಾನಕ್ಕೆ ಹೊರಟದ್ದು. ಭಾರಿ ಜೋರು ಬಿಸಿಲು, ಮಹಾನ್ ನೋಡು ವೀಕ್ಷಕರೇ, ನಾವು ಇನ್ನು ಸ್ವಲ್ಪ ಹೊತ್ತುಂಟು, ಸ್ವಲ್ಪ ದೂರ ಉಂಟು ಹೋಗ್ಲಿಕ್ಕೆ. ಸ್ವಲ್ಪ ಸುಸ್ತಾಯ್ತು, ಹಾಗೆ ನಿಲ್ಲಿಸಿ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿಬಿಡುವ ಅಂತೀವಿ. ಓಕೆ, ನೋಡಿ ನಾವು ಇವಾಗ ಪೊಳಲಿ ದ್ವಾರದ ಹತ್ರ ಬಂದು ಮುಟ್ಟಿದ್ದೆವು. ಪೊಳಲಿಗೆ ಹೋಗುವ ಬಸ್ ಎಲ್ಲ ಬರ್ತಾ ಉಂಟು. ಪೊಳಲಿ ದ್ವಾರದ ಹತ್ರ ಇದ್ದೇವೆ ಈಗ. ಆದ್ರೂ ಒಂದು ದೇವಸ್ಥಾನದ ಹತ್ರ ಮುಟ್ಟಿದ್ದೀವಿ. ನಾವು ಒಂದು ಎಷ್ಟು ಗಂಟೆಗೆ ಹೊರಟದ? ನಾವು 10:30 ಗಂಟೆಗೆ ಹೊರಟಿದ್ದೆವು ಬಿಸಿಲಲ್ಲಿ. ಆದರೆ ಬೈಕಲ್ಲಿ ಬರೋದು ಬಿಸಿಲು ಅಷ್ಟು ಗೊತ್ತಾಗುದಿಲ್ಲ, ಗಾಳಿ ಬರ್ತಾ ಉಂಟಲ್ಲ ಅಂತೇಳಿ. ಹಾಗೆ ನಾವು ಹೋದ ವಾರ ಕಟೀಲಿಗೆ ಹೋಗಿದ್ದೆವು. ಹಾಗೆ ಈ ವಾರ ನಾವು ಪೊಳಲಿಗೆ ಬಂದದ್ದು. ಅದಕ್ಕಿಂತ ಮೊದಲಿನ ವಾರ ಕದ್ರಿಗೆ ಹೋಗಿದ್ದೇವೆ. ಹಾಗೆ ವಾರಕ್ಕೆ ಒಂದು ದೇವಸ್ಥಾನವನ್ನು ನೋಡ್ತಾ ಬರ್ತಾ ಇದ್ದೇವೆ. ಹಾಗೆ ಇವಾಗ ನಾವು ಪೊಳಲಿ ದೇವಸ್ಥಾನದ ಹತ್ರ ಬಂದು ಇನ್ನು ಸ್ವಲ್ಪ ಇರೋದು. ನೋಡುವ ದೇವಸ್ಥಾನದ ಹತ್ತಿರ ಹೋಗಿ. ಪೊಳಲಿ ದೇವಸ್ಥಾನ ಈಗ ಬಂದು ಮುಟ್ಟಿದಷ್ಟೇ. ಪೊಳಲಿ ದೇವಸ್ಥಾನ ಸತ್ಯನಾರಾಯಣ ಪೂಜೆ ಆಗ್ತುಂಟು. ಕಂಡು ರೋಡಲ್ಲಿ ದೇವಸ್ಥಾನ ಕಾಣ್ತುಂಟು. ಭಾರಿ ಜೋರು ಬಿಸಿಲು ನೋಡಿ. ಬನ್ನಿ ಹೋಗು. ಚಪ್ಪಲೆಲ್ಲ ಈಚೆ ಬದಿಯಲ್ಲಿ ಇಟ್ಟಿದ್ದಾರೆ. ಚಪ್ಪಲಲ್ಲಿ ಈಚೆ ಇಟ್ಟಿದ್ದಾರೆ. ಇಲ್ಲಿಡು ಚಪ್ಪಲ್. ನಾವು ಈಗಾಗಲೇ ಪೊಳಲಿ ದೇವಸ್ಥಾನದ ಒಳಗಡೆ ಬಂದೆವು. ಇವತ್ತು ಸ್ವಲ್ಪ ಕಡಿಮೆ ಕಾಣಬೇಕು, ಯಾಕಂದರೆ ಎಲ್ಲ ಕಡೆ ಹಿಂದೂ ಸಂಗಮ ಕಾರ್ಯಕ್ರಮ ನಡೀತುಂಟು. ಹಾಗಾಗಿ ನಾವೀಗೊಂದು 11:30 ಆಯಿತು. 11:30ಗೆ ಬಂದು ಇವಾಗ ಮುಟ್ಟಿದ್ದೀವಿ. ದೇವಸ್ಥಾನದ ಒಳಗಡೆ ಅಷ್ಟು ಜನ ಇಲ್ಲ. ಮತ್ತು ಅಲ್ಲಿ ಸತ್ಯನಾರಾಯಣ ಪೂಜೆ ಆಗ್ತುಂಟು. ಬಹುಶಃ ಸ್ವಲ್ಪ ಜನ ಅಲ್ಲಿ ಹೋಗಿದ್ದಾರೆ ಕಾಣಬೇಕು. ನೋಡಿ, ಇಲ್ಲಿ ಅಷ್ಟೇನು ರಶ್ ಇಲ್ಲ. ಇಲ್ಲದ್ರೆ ಅಲ್ಲಿ ಲೈನ್ ಇರ್ತಿತ್ತು ಒಳಗೆ ಹೋಗ್ಲಿಕ್ಕೆ. ಇವತ್ತು ಲೈನ್ ಏನಿಲ್ಲ. ನೋಡಿ, ಜನ ಕಡಿಮೆನೇ ಇದ್ದಾರೆ. ನೋಡಿ, ಇದು ದೀಪಗಳೆಲ್ಲ ಸಣ್ಣ ದೀಪಗಳು. ಇದು ನೋಡಿ, ಒಳಗಡೆ ಚಂದ್ರಮಂಡಲಗಳೆಲ್ಲ ಇಷ್ಟು 4-5 ಚಂದ್ರಮಂಡಲ ಉಂಟಾ ಅಂತ. ಇದುವೇ ದೇವಸ್ಥಾನ ಪೊಳಲಿ ಹೊಸದಾಗಿ ಸಮಯ ಸ್ವಲ್ಪ ದೂರದಿಂದ ಯಾರಾದರೂ ನೋಡೋರಿದ್ರೆ ನಮ್ಮ ಮಂಗಳೂರಿಂದ ಕೈಕಂಬ, ಅಲ್ಲಿಂದ ಪೊಳಲಿ ಅಲ್ಲಿಗೆ ಬರಬೇಕಾಗ್ತದೆ. ದೂರ ಕಡೆಯಲ್ಲಿ ಇರುವವರು ನೋಡುವವರಿದ್ದರೆ ಇದು ನಮ್ಮ ಪೊಳಲಿ ಕ್ಷೇತ್ರ, ಕೈಕಂಬದಲ್ಲಿರುವಂಥ ಪೊಳಲಿ ಕ್ಷೇತ್ರ. ದೂರದಿಂದೆಲ್ಲ ಇಲ್ಲಿ ಬರ್ತಾರೆ ದೇವಸ್ಥಾನಕ್ಕೆ. ಹಾಗೆ ನಾವೊಂದೆಲ್ಲ ಸೆಲ್ಫಿ ಎಲ್ಲ ಇಲ್ಲಿ ತೆಗೆದೆವು. ಬಹುಶಃ ಬಳ್ಳಾರಿ, ಬೆಳಗಾಂ, ರಾಯಚೂರು ಆಚೆಂದಲ್ಲಿ ಇಲ್ಲೆಲ್ಲ ಬರ್ತಾರೆ. ಕೆಲವು ಗಾಡಿಯೆಲ್ಲ ನಾವು ನೋಡ್ತಾ ಇದ್ದೆವು. ಇಲ್ಲಿ ಕೆಲವೆಲ್ಲ ಬಂದು ನಿಂತಿತ್ತು. ಹಾಗೆ ಆಚೆ ಊರಿನವರು ನೋಡಿದರೆ ಈ ದೇವಸ್ಥಾನಕ್ಕೆ ಒಂದು ಸರಿ ನೀವು ಭೇಟಿ ಕೊಡಿ. ಹಾಗೆ ನಾವು ಬೆಳಿಗ್ಗೆ ಒಂದು 10 ಗಂಟೆಗೆ ಮನೆಯಿಂದ ಹೊರಟಿದ್ದೀವಿ. 10 ಗಂಟೆಗೆ ಹೊರಟವರು ಇಲ್ಲಿ ಒಂದು 11:30ಗೆ ಬಂದು ಮುಟ್ಟಿದ್ದೀವಿ. ಸ್ವಲ್ಪ ನಿಧಾನದಲ್ಲಿ ಬಂದೆವು, ಯಾಕೆಂದರೆ ಬಿಸಿಲು ಸಹ ಜೋರು ಇತ್ತು. ಸ್ವಲ್ಪ ನಿಂತು ಬಂದೆವು. ಅಂದರೆ ಈಗ ದೇವಸ್ಥಾನ ಎಲ್ಲ ಮುಟ್ಟಿ ದೇವರ ದರ್ಶನ ಎಲ್ಲ ಆಯಿತು. ಹಾಗೆ ನಮ್ಮ ಮಹನಿಗೆ ಸ್ವಲ್ಪ ಕೋಪ ಉಂಟು.
ನೋಡಿ, ನನಗೆ ಅದರಲ್ಲಿ ನಗು ಸಹ ಬರ್ತುಂಟು. ಏನೋ ಅವನಿಗೆ ಬೇಕಂತ ಹೇಳಿ. ಅದು ಸುಮ್ಮನೆಲ್ಲ ಸಹ ಅದು ಒಂದೇ ಒಂದು ಗಲಿಗೆಯಲ್ಲಿ ಅದು ಹಾಲಾಗ್ತದೆ. ಯಾವುದು ಇಯರ್ ಪಪ್ ಅಂತ, ಅದೆಲ್ಲ ಸುಮ್ಮನೆ ವೇಸ್ಟ್. ಅದೆಲ್ಲ ತಿಕ್ಕೊಂಡು ಮಕ್ಕಳಿಗೆ ಕೊಟ್ಟರೆ ಇಲ್ಲಿಂದ ಮನೆಗೆ ಹೋಗೋದ್ರೊಳಗೆ ಅದು ಹಾಲಾಗಿ ಆಗ್ತದೆ. ಅದಕ್ಕೆ ಈಗ ಅದು ಬೇಡ ಅಂತೇಳಿ ನಾವು ಎಣಿಸುದು. ಅವನಿಗೆ ಅದು ಬೇಕು ಅಂತೇಳಿ. ಹಾಗೆ ಈಗ ಅದರ ವಿಷಯದಲ್ಲಿ ಸ್ವಲ್ಪ ಚರ್ಚೆ ಆಗ್ತಾ ಉಂಟು. ನೋಡು ಈಗ ಎಂತೆಲ್ಲ ಆಗ್ತದೆ ಅಂತೇಳಿ ಲಾಸ್ಟಿಗೆ. ಆದರೆ ಮೊನ್ನೆ ನೋಡೋದು 600 ರೂಪಾಯಿ ಇತ್ತು, 400 ರೂಪಾಯಿ ಇತ್ತು. ಈಗ 250 ರೂಪಾಯಿಗೆ ಬಂದಿದೆ. ಆಕೆ 250 ರೂಪಾಯಿ ಬೇಕು ಅಂತಿಲ್ಲ, ಅದಕ್ಕೆ ನಿಜವಾಗಿ ಒಂದು 100 ರೂಪಾಯಿ ಒಳಗೆ ಸಾಕು ಅಂತೀನಿ. ಇನ್ನು ಸ್ವಲ್ಪ ದಿನ ಕಾಯುವ ಅಂತ ಹೇಳಿದ್ರು ಅದಕ್ಕೆ ಅವನ ಹತ್ರ. ಅದು ಕಾಲಿಗೆ ಈಗ ನಮಗಾದ್ರೆ ಆಗ್ಬೋದು, ನಮಗೆ ಅಂತೇಳಿ ಆದ್ರೆ ಆಗ್ಬೋದು, ಮಕ್ಕಳಿಗೆಲ್ಲ ಅದು ವೇಸ್ಟ್. ಯಾಕಂದ್ರೆ ಒಂದು ಅದನ್ನು ಒತ್ತಿ ಹಾಲು ಮಾಡಿದ್ರೆ ಆಯ್ತು, ಮತ್ತೆ ಏನು ಪ್ರಯೋಜನ ಇಲ್ಲ. ಹಾಗೆ ನಾವು ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಬಂದಾಯಿತು. ಇವತ್ತು ಭಾನುವಾರ ಆಗಿ ಅಷ್ಟು ರಶ್ ಇಲ್ಲ, ಆದರೆ ಸ್ವಲ್ಪ ಜನ ಇದ್ದರು. ಮತ್ತು ಅಲ್ಲಿ ಎದುರುಗಡೆ ವಾಲಲ್ಲಿ ಸತ್ಯನಾರಾಯಣ ಪೂಜೆ ಆಗ್ತಾ ಉಂಟು, ಅಲ್ಲಿ ಕೂಡ ಹೋಗಿ ಬಂದೆವು. ಆದ ನಂತರ ದೇವದ ದರ್ಶನ ಅಷ್ಟೊಂದು ರಶ್ ಇಲ್ಲದೆ ಭಾರಿ ಚಂದದಲ್ಲಿ ಆಯಿತು. ಇಲ್ಲದ್ರಲ್ಲಿ ಪ್ರತಿ ಸರ್ತಿ ಬರುವಾಗ ಅಲ್ಲಿ ರಶ್, ಲೈನ್ ಅಂತ. ಇವತ್ತು ಲೈನ್ ಏನಿಲ್ಲ, ಕರೆಕ್ಟಾಗಿ ದೇವರ ದರ್ಶನ ಆಯಿತು. ಹೊಳಲಿಗೆ ಬಂದರೆ ನೋಡಿ, ಇಲ್ಲಿ ಇದು ಹುಲಿವೇಷದ್ದು ಕಾಣಬೇಕು. ದಸರಾದ ಟೈಮ್ನಲ್ಲಿ ಎಲ್ಲ ಇಲ್ಲಿ ಒಂದು ಚಂದ ಮಾಡಿ ಲೈನಿಗೆ ಇಟ್ಟಿದ್ದಾರೆ, ನೋಡ್ಬೋದು. ಅಲ್ಲಿಂದ ನಂತರ ನಾವು ವಾಪಸ್ ಹೊರಟು ಬಂದೆವು. ನೋಡಿ, ಇದು ಉಮಾಮಹೇಶ್ವರ ದೇವಸ್ಥಾನಕ್ಕೆ ಹೊರಕಾಣಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿದೆ. ನೋಡಿ, ಇಲ್ಲಿ ಒಂದು ಮಹಾದ್ವಾರ ಮಾಡಿದ್ದಾರೆ. ತುಂಬ ಜನ ಇಲ್ಲಿ ಶುಭ ಕೋರಿದ್ದಾರೆ. ಇಲ್ಲಿಂದ ಇವತ್ತಿನಿಂದ ಶುರು ಇಲ್ಲಿ ಕಾರ್ಯಕ್ರಮ, ಮೊಮ್ಮಕ್ಕಳ ಶುಭವಾಗಿ ಸಂಜೆ ಒಂದು 4 ಗಂಟೆ ಹೋಗ್ತೀವಿ ನಾವು. ಕೊಡಲಿಂದ ಬರುವಾಗ ಇಲ್ಲಿ ಬರುವಾಗಲ್ಲಿ ರೆಡಿ ಆಗಿತ್ತಲ್ಲ ಹೊರಕಾಣಕ್ಕೆ ಲೈನ್ ಗಾಡಿ. ನೋಡಿ, ಎಷ್ಟು ಜನ ಶುಭ ಕೋರಿದ್ದಾರೆ. ದೊಡ್ಡ ದೊಡ್ಡ ಬ್ಯಾನರ್ಗಳು ನೋಡಿ. ಈ ಕಡೆ ನೋಡ್ಬೋದು, ದೊಡ್ಡ ದ್ವಾರ ಮಾಡಿದ್ದಾರೆ. ಇದರ ಒಳಗಡೆ ಇರೋದು ಉಮಾಮಹೇಶ್ವರ ದೇವಸ್ಥಾನ. ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಉಂಟು ನೋಡಿ. ಇಲ್ಲಿ ಒಳಗಡೆ ಆದ ನಂತರ ಇದು ನೋಡಿ, ಇಲ್ಲಿ ಕೊಳ್ಳ್ಯ, ಇಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ನಡೀತಾ ಉಂಟು. ಆ ಸೈಡಲ್ಲಿ ನಾವು ಹೋಗಲಿಲ್ಲ, ಯಾಕಂದರೆ ಲೇಟ್ ಆಯಿತು ತಿಳಿಸಿದ್ದು ಬಂದು. ಎಲ್ಲ ರಸ್ತೆ ಉದ್ದಕ್ಕೂ ಡೆಕೋರೇಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಆ ಕಡೆ ಈ ಕಡೆ ಎಲ್ಲ ಕಡೆ ಈ ಸರಿ ಎಲ್ಲ ಕೊಂಡೋಗಿ ಫ್ಲ್ಯಾಗ್ ಹಾಕಿದ್ದಾರೆ, ಲೈನಿಂಗ್ ಹಾಕಿದ್ದಾರೆ. ಇದು ಕೊಳ್ಳ್ಯದಲ್ಲಿ ತುಂಬ ಜನ ಆ ಸೈಡಲ್ಲಿ ಗೊತ್ತಾಗಲಿಲ್ಲ, ಅದು ಆಚೆ ಬದಿ ಡೆಕೋರೇಷನ್ ಮಾಡಿ. ನಾವು ಸೀದಾ ಬಂದೇವೆ, ಯಾವುದು ಮನೆಗೆ ಮುಟ್ಟಿಲ್ಲ. ಹಾಗೆ ನೋಡಿ, ಇದು ತಲಪಾಡಿ, ಇದು ನಮ್ಮ ಊರಿದ್ದು. ಇಲ್ಲಿ ಸಹ ಹಿಂದೂ ಸಂಗಮ ಕಾರ್ಯಕ್ರಮ ಇತ್ತು. ಯಾಕಂದರೆ ನಾವು ಲೇಟ್ ಆಗಿದೆ ಬರುವಾಗ. ನೋಡಿ, ಇಲ್ಲಿ ಸಹ ಎಲ್ಲ ಡೆಕೋರೇಷನ್ ಮಾಡಿದರು. ಅದು ಯಾಕಂದರೆ ಮೆರವಣಿಗೆ ಹೋಗ್ತಾ ಇತ್ತು, ಅಲ್ಲಿ ನಾವು ಮನೆಗೆ ಮುಟ್ಟುವಾಗ ಅದು ನಮ್ಮ ಮನೆ ದಾಟಿ ಹೋಗಿ ಆಗಿದೆ. ಹಾಗಾಗಿ ನಮಗೆ ಅಲ್ಲಿ ನೋಡಲಿಕ್ಕೆ ಸಿಕ್ಕಲಿಲ್ಲ ಅದು. ನೋಡಿ, ಇಲ್ಲಿ ಸಹ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ನಮ್ಮ ಮನೆ ಕಡೆ ಹೋಗುವಂಥ ರಸ್ತೆಯಲ್ಲಿ ನಾರ್ಲಪಡಿ ಅಲ್ಲಿ ಮಾಡಿದ್ದು. ಸರಿ ವೀಕ್ಷಕರೇ, ಓಕೆ, ನಮ್ಮ ಈ ವ್ಲಾಗ್ ಇವಾಗ ಎಂಡ್ ಮಾಡ್ತಿದ್ದೇನೆ. ನಮ್ಮ ಈ ವಿಡಿಯೋ ಮಾತ್ರ ಪೂರ್ತಿ ಎಂಡ್ ತನಕ ನೋಡಿ.